ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಹಳ್ಳಿ ಸೊಗಡಿನ ಶುಚಿ ರುಚಿಯಾದ ಖಾದ್ಯಗಳ ಆರೋಗ್ಯದಾಯಕ ಪಾನೀಯಗಳ ತಾಜಾ ಸಸ್ಯಾಹಾರಿ ಹೋಟೆಲ್ ಸೆಲ್ಫ್ ಸರ್ವಿಸ್ ಒಳಗೊಂಡ ಪ್ಯೂರ್ ವೆಜ್ ಹೆರಿಟೇಜ್ ಪ್ರಶಾಂತ್ ಮಹಲ್ನಲ್ಲಿ ನವೆಂಬರ್ 16ರಂದು ಶುಭಾರಂಭಗೊಂಡಿತು. ನೂತನ ಹೋಟೆಲ್ನ ಮಾರ್ಗದರ್ಶಕರು ಪ್ರಶಾಂತ್ ಮಹಲ್ ಮಾಲಕರು ಆಗಿರುವ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಸವಣೂರು ಸೀತಾರಾಮರಯ್ಯವರು ನೂತನ ವೆಜ್ ರೆಸ್ಟೋರೆಂಟ್ ಅನ್ನು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ಬೆಳೆಯುತ್ತಿರುವ ಪುತ್ತೂರನ್ನು ಜಿಲ್ಲೆಯನ್ನಾಗಿ ಹಾಗೂ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಆಗಬೇಕು ಎನ್ನುವ ಬೇಡಿಕೆ ಇದ್ದು, ಈ ನಿಟ್ಟಿನಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಇದರ ಜೊತೆಗೆ ಬೆಳೆಯುತ್ತಿರುವ ಪುತ್ತೂರಿಗೆ ಈ ಪ್ಯೂರ್ ವೆಜ್ ಹೋಟೆಲ್ ಪೂರಕವೆನಿಸಿದೆ ಎಂದು ಅಭಿಪ್ರಾಯಪಟ್ಟರು. ಆತ್ಮೀಯರೇ, ಬೆಳೆಯುತ್ತಿರುವ ಪುತ್ತೂರು ನಗರಕ್ಕೆ ಈಗಾಗಲೇ ನಾವೆಲ್ಲ ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ ಹಾಗೆ ಗ್ರಾಮಾಂತರ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ನಾವು ಶಾಸಕ ಅಶೋಕ್ ರೈ ಅವರ ಮುಖಾಂತರ ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಅದರ ಒಟ್ಟಿಗೆ ಇಲ್ಲಿಗೆ ಒಂದು ಮೆಡಿಕಲ್ ಕಾಲೇಜು ಕೂಡ ಆಗಬೇಕು ಅಂತ ಹೇಳುವ ಈ ಎರಡು ಕಾರ್ಯಕ್ರಮದಲ್ಲಿ ನಮ್ಮ ಅಶೋಕ್ ರೈಗಳು ಭಾಳ ಅತ್ಯುತ್ತಮವಾಗಿ ಪುತ್ತೂರಿನಲ್ಲಿ ಕೆಲಸ ಮಾಡುವುದನ್ನು ನೀವು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಪುತ್ತೂರು ಬೆಳೆಯುತ್ತಿರುವ ಪುತ್ತೂರಿಗೆ ಅದರಲ್ಲಿ ಬರತಕ್ಕಂಥ ಗ್ರಾಹಕರಿಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸುವ ವ್ಯವಸ್ಥೆ ಕೂಡ ಪುತ್ತೂರಿನ ನಾಗರಿಕರ ಜವಾಬ್ದಾರಿ ಅಂತ ಹೇಳುವುದನ್ನು ನಾವು ಅರಿತುಕೊಂಡಿದ್ದೇವೆ. ಅದಕ್ಕೆ ಒಂದು ಸಣ್ಣ ಪ್ರಯತ್ನವಾಗಿ ನಮ್ಮ ಮಧುಸೂದನ್ ಮತ್ತು ಹರೀಶ್ ಅವರು ಸೇರಿಕೊಂಡು ಒಂದು ಉತ್ತಮ ರೀತಿಯ ಗ್ರಾಹಕರಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಒದಗಿಸುವಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಈ ಪ್ಯೂರ್ ವೆಜ್ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇವತ್ತು ನಾವೆಲ್ಲ ದೀಪ ಹಚ್ಚಿ ಇದನ್ನು ಬೆಳಗಿಸಿದ್ದೇವೆ. ಇದರಿಂದ ಜನತೆಯ ಪುತ್ತೂರಿನ ನಾಗರಿಕರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಮತ್ತು ಅವನ ಹೊಟ್ಟೆ ತುಂಬುವುದು ಮಾತ್ರ ಅಲ್ಲ, ಅವನ ಮಾನಸಿಕವಾಗಿ ಅದರಿಂದ ನೆಮ್ಮದಿ ಸಿಕ್ಕತಕ್ಕಂಥ ಒಂದು ವ್ಯವಸ್ಥೆ ಆದಾಗ ಮಾತ್ರ ಆ ಗ್ರಾಹಕನಿಗೂ ಮತ್ತು ನಮ್ಮ ವ್ಯಾಪಾರಸ್ಥರಿಗೂ ಅದರಲ್ಲಿರತಕ್ಕಂಥ ಉಭಯ ಸದಸ್ಯರ ಒಂದು ಒಪ್ಪಂದದ ರೀತಿಯಲ್ಲಿ ಆ ಕೆಲಸ ಆಗಬೇಕು. ಆದ್ದರಿಂದ ನಮ್ಮ ನೌಕರ ವೃಂದದವರ ಹತ್ರ ನಾನು ಹೇಳುವಂಥದ್ದು, ಜನತೆಯನ್ನು ಸಂತೋಷದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದರೊಂದಿಗೆ ಅವರಿಗೆ ಸಂತೋಷವಾಗುವ ರೀತಿಯಲ್ಲಿ ನಿಮ್ಮ ಕೆಲಸದವರೆಲ್ಲ ನಡೆಸಿಕೊಂಡು ಪುತ್ತೂರಿನಲ್ಲಿ ಇದೊಂದು ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆ ಅಂತ ಹೇಳುವಂಥದ್ದನ್ನು ಸಾರ್ವಜನಿಕರಿಂದ ಕೇಳುವಂಥ ಆಗಲಿ ಅಂತ ಹೇಳಿ ನಾನು ಹೋಟೆಲ್ನ ಮಾಲೀಕನಾಗಿ ಸವಣೂರು ಸೀತಾರಾಮಯ್ಯ ಇದಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೆ. ಈ ರೆಸ್ಟೋರೆಂಟ್ನಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು, ಶೀರಾ, ಬನ್ಸ್, ಇಡ್ಲಿ ತೋವೆ, ರಸಂ ಇಡ್ಲಿ, ರಸಂ ವಡಾ ಸೇರಿದಂತೆ ಪೋವಾ, ಟೊಮೆಟೊ ಆಮ್ಲೆಟ್ ಸಹಿತ ಸ್ಪೆಷಲ್ ಖಾದ್ಯಗಳಾದ ಉಸಲ್ ಪಾವು, ಮಿಸಲ್ ಪಾವು, ಪತ್ರೋಡೆ, ಗುಳಿಯಪ್ಪ ಸೇರಿದಂತೆ ವಿವಿಧ ಖಾದ್ಯಗಳು ಹಾಗೂ ವಿವಿಧ ಬಗೆಯ ತರಕಾರಿಗಳ ಮತ್ತು ಧಾನ್ಯಗಳ ಜ್ಯೂಸ್ ಲಭ್ಯವಿದೆ. ಪ್ರಶಾಂತ್ ಮಹಲ್ ಮಾಲಕ ಸವಣೂರು ಸೀತಾರಾಮರಯ್ಯವರ ಮಾರ್ಗದರ್ಶನದಲ್ಲಿ ಪುತ್ತೂರಿನ ಪ್ರಖ್ಯಾತ ರೆಸ್ಟೋರೆಂಟ್ ಹೆರಿಟೇಜ್ ಹೆಸರಿನಲ್ಲಿ ಪ್ಯೂರ್ ವೆಜ್ ಅನ್ನು ಆರಂಭಿಸಿದ್ದೇವೆ. ಈ ರೆಸ್ಟೋರೆಂಟ್ ನೆಲಮಾಳಿಗೆಯಲ್ಲಿ ಪ್ರತ್ಯೇಕ ಅಡುಗೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಹಳ್ಳಿ ಸೊಗಡಿನ ಶುಚಿ ರುಚಿಯಾದ ಖಾದ್ಯಗಳು, ವಿವಿಧ ರಾಜ್ಯಗಳ ಪ್ರಸಿದ್ಧ ತಿಂಡಿ ತಿನಿಸುಗಳು, ಆರ್ಟಿಫಿಷಿಯಲ್ ಜ್ಯೂಸ್ ಬದಲು ಆರ್ಗ್ಯಾನಿಕ್ ಜ್ಯೂಸ್, ಪ್ರತಿದಿನ ವಿಶೇಷ ಖಾದ್ಯಗಳು, ಬೆಳಿಗ್ಗೆ ಗಂಜಿ ಊಟ, ಹೀಗೆ ಗ್ರಾಹಕರಿಗೆ ಹೊಸತನ ನೀಡಬೇಕೆನ್ನುವ ಪ್ರಯತ್ನ ನಮ್ಮದಾಗಿದೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಿ ಹರಸಬೇಕು ಎಂದು ಹೋಟೆಲ್ನ ಪಾಲುದಾರರಾದ ಮಧುಸೂದನ್ ಶೆಣೈ, ಹರೀಶ್ ಪೂಜಾರಿ ತಿಳಿಸಿದ್ದಾರೆ. ಪುತ್ತೂರು ಮಹಾಲಿಂಗೇಶ್ವರನ ಆಶೀರ್ವಾದದಿಂದ ಸವಣೂರು ಸೀತಾರಾಮರಯ್ಯಗಳ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಪ್ಯೂರ್ ವೆಜ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಹೆರಿಟೇಜ್ ಅಂದ ತಕ್ಷಣ ಒಂದು ಮೈಂಡಿಗೆ ಬರ್ತದೆ ನಾನ್ ವೆಜ್ ರೆಸ್ಟೋರೆಂಟ್ ಬಾರ್ ಅಂತೇಳಿ, ಪುತ್ತೂರಿನ ಪ್ರಖ್ಯಾತವಾದ ಒಂದು ಬಾರ್ ನಮ್ಮದು. ಅದಕ್ಕೋಸ್ಕರ ನಾವು ಇಲ್ಲಿ ಪ್ಯೂರ್ ವೆಜ್ ಕಾನ್ಸೆಪ್ಟಿಗೋಸ್ಕರ ಇದಕ್ಕಾಗಿ ಪ್ರತ್ಯೇಕ ಅಡುಗೆ ಮನೆ, ಪ್ರತ್ಯೇಕ ಕಿಚನನ್ನು ಕಟ್ಟಿಸಿದ್ದೇವೆ. ಪ್ರತ್ಯೇಕ ಕಿಚನನ್ನು ನಾವು ಪ್ರಾರಂಭ ಮಾಡಿದ್ವಿ ಅಂಡರ್ಗ್ರೌಂಡ್ನಲ್ಲಿ. ಅದೇ ರೀತಿ ಇಲ್ಲಿ ಮೇಲೆ ನಮ್ಮ ಹಳ್ಳಿಯ ತಿಂಡಿ ತಿನಿಸುಗಳು, ಎಕ್ಸಾಂಪಲ್ ಈ ಬೆಳಿಗ್ಗೆ 6 ಗಂಟೆಗೆ ಗಂಜಿ ಊಟ ಮಾಡುವಂಥದ್ದು ಅಭ್ಯಾಸ ಇತ್ತು ಮುಂಚೆ. ಈಗ ನಾವು ಇದನ್ನು ಇಲ್ಲಿ 6 ಗಂಟೆಗೆ ಗಂಜಿ ಊಟವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮತ್ತು ಈಗ ಸಿಗುವಂಥದ್ದೆಲ್ಲ ಈ ನಮ್ಮ ಆರ್ಟಿಫಿಷಿಯಲ್ ಜ್ಯೂಸಸ್. ಸೊ ಅದಕ್ಕೆ ನಾವೊಂದು ಆರ್ಗ್ಯಾನಿಕ್ ಜ್ಯೂಸ್ ಕಾನ್ಸೆಪ್ಟ್, ಅಂದರೆ ನಮ್ಮ ಊರಿನ ತಿಮ್ಮರೆ, ಅಶ್ವಗಂಧ, ನನ್ನಾರಿ ಬೇರು ಅಂಥದ್ದನ್ನೆಲ್ಲ ಅದರ ಜ್ಯೂಸಸ್ಸನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ದಿನ ಕಳೆದ ಹಾಗೆ ದಿನ ಅಂದರೆ ಎಲ್ಲವನ್ನು ಒಂದೇ ದಿನ ಪ್ರಾರಂಭ ಮಾಡೋದಿಲ್ಲ, ದಿನ ಕಳೆದಾಗಿ ದಿನ ಪ್ರಾರಂಭ ಮಾಡ್ತಾ ಇದ್ದೇವೆ. ಬರೀ ನಮ್ಮ ಹೋಟ್ಲಲ್ಲಿ ಈ ಹಳ್ಳಿ ಸೊಗಡಿನ ತಿಂಡಿಗಳಲ್ಲದೆ ಮುಂಬಯಿಯ ಮಿಸಲ್ ಪಾವುಗಳು, ವಡಾಪಾವುಗಳು, ಅದ ನಂತರ ಉಸಲ್ ಪಾವುಗಳು, ಗುಜರಾತಿ ಸ್ಟೈಲ್ನಲ್ಲಿ ದಾಬೇಲಿ, ಡೋಕ್ಲಾ ಇಂಥದ್ದನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಜನಗಳಿಗೆ ಒಂದು ಹೊಸ ಕಾನ್ಸೆಪ್ಟ್ ಅಂತೇಳಿ ಆಲೋಚನೆ ಮಾಡಿದ್ದೇವೆ. ಇದನ್ನು ಮುಂದೆ ನಿಮ್ಮ ಅನುಗ್ರಹದಿಂದ, ನಿಮ್ಮ ಬೆಂಬಲದಿಂದ ಹೇಗೆ ಬೆಳೀತದೆ ಅಂತೇಳಿ ನೀವೊಂದು ಆಶೀರ್ವಾದ ಮಾಡಬೇಕು ನಮಗೆ. ವೇದಮೂರ್ತಿ ಅಣ್ಣಪ್ಪ ಭಟ್ ಅವರು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸವಣೂರು ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯ ನಿರ್ದೇಶಕ ಅಶ್ವಿನ್ ಕುಮಾರ್ ಶೆಟ್ಟಿ, ಬ್ಯಾಂಕ್ ಆಫ್ ಬರೋಡಾದ ನಿವೃತ್ತ ಉದ್ಯೋಗಿ ಬಾಲಚಂದ್ರ ಶೆಟ್ಟಿ, ದರ್ಬೆ ಬ್ಯಾಂಕ್ ಆಫ್ ಬರೋಡಾದ ಸಿಬ್ಬಂದಿಗಳಾದ ಶ್ವೇತಾ, ರಕ್ಷಾ ಶೆಟ್ಟಿ, ಹೋಟೆಲ್ ಹೆರಿಟೇಜ್ ಸಿಬ್ಬಂದಿ ವರ್ಗ ಸಹಿತ ಹಲವರು ಉಪಸ್ಥಿತರಿದ್ದರು.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ